ಸರಗೂರು ತಾಲೂಕಿನ ಕಳೆದ 3 ತಿಂಗಳಲ್ಲಿ ಸರಗೂರು ಭಾಗದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಾನಿಯಾಗಿದ್ದ ಮನೆಗಳ ಪರಿಹಾರದ ಫಲಾನುಭವಿಗಳ ಪಟ್ಟಿಯಿಂದ ಸುಮಾರು 600 ಫಲಾನುಭವಿಗಳ ಹೆಸರನ್ನು ಏಕಾಏಕಿ ಕೈಬಿಟ್ಟಿರುವುದನ್ನು ಪ್ರಶ್ನಿಸಿ ಸರಗೂರು ನೆರೆ ಸಂತ್ರಸ್ತರ ಹೋರಾಟ ಸಮಿತಿಯ ವತಿಯಿಂದ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದ ಮೈದಾನದಲ್ಲಿ ಜಮಾವಣೆಗೊಂಡಿದ್ದ ಸುಮಾರು 300ಕ್ಕೂ ಅಧಿಕ ನೆರೆ ಸಂತ್ರಸ್ತರೊಂದಿಗೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಅಕ್ಟೋಬರ್ 10ರಿಂದ ನಿರಂತರ ಧರಣಿ ನಡೆಸುವುದಾಗಿ ತೀರ್ಮಾನಿಸಿದರು. ನಿರಂತರ ಹೋರಾಟಕ್ಕೆ ತಗೋಣ, ನಿರಂತರ ಸತ್ಯಾಗ್ರಹ ಅಂತ ಹೇಳಿ ನಮ್ಮ ಏನು ಬೇಡಿಕೆ ಇದೆ ಅದು ಈಡೇರುವವರೆಗೂ ಕೂಡ ನಾವು ಡಿಸಿ ಆಫೀಸವರೆಗೂ ಕೂಡ ನಾವು ಇದೊಂದು ಸತ್ಯಾಗ್ರಹನ ಮಾಡೋಣ. ದಯಮಾಡಿ ಆತುರದ ನಿರ್ಧಾರಗಳು ಬೇಡಿ. ಕೇವಲ ಅರ್ಧ ಗಂಟೆಯಲ್ಲಿ 1 ಅವರ್ ಆಗೋ ಕೆಲಸ ಎಲ್ಲ ಆಯಿತು. ಇದು ನಿರಂತರ ಹೋರಾಟ ಆಗಬೇಕು. ನಮ್ಮ ಫಲಾನುಭವಿಗಳು ನೊಂದವರು ಯಾರಿದ್ದಾರೆ ಅವರೆಲ್ಲ ಅನುಕೂಲ ಆಗಬೇಕು. ಇದು ಡಿಸಿವರೆಗೂ ಹೋಗಿದೆ. ಸರ್ಕಾರದ ತನಕ ಹುಟ್ಟಿದ್ರೆ ನಮ್ಮ ಸರ್ಕಾರ ತಾಲೂಕು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ಲಿ ತಮ್ಮ ಆಸೆಯಿಂದ ತಮ್ಮ ಆಸೆ ನಿರ್ಧಾರದಿಂದ ಹೋರಾಟವನ್ನು ಅತ್ಯುತ್ತ ಕೆಲಸ ಆಗೋದು ಬೇಡಿ ಅನ್ನೋದು ನನ್ನ ಅಭಿಪ್ರಾಯ. 3 ತಿಂಗಳಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ತಾಲೂಕು ವ್ಯಾಪ್ತಿಯಲ್ಲಿ ಸಾವಿರಾರು ಮನೆಗಳು ಹಾನಿಗೊಳಗಾಗಿದ್ದವು. ಈ ವೇಳೆ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮ ಲೆಕ್ಕಿಗರು ಪರಿಶೀಲನೆ ನಡೆಸಿ ಮನೆಯ ಪರಿಹಾರಕ್ಕಾಗಿ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ RGHCL ವೆಬ್ಸೈಟ್ನಲ್ಲಿ ತಾಲೂಕು ಆಡಳಿತದ ಮೂಲಕವೇ ಪರಿಹಾರಕ್ಕಾಗಿ ಫಲಾನುಭವಿಗಳ ಹೆಸರನ್ನು ಸೇರಿಸಲಾಗಿತ್ತು. ಆದರೆ ಗ್ರಾಮ ಲೆಕ್ಕಿಗರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ನೀಡಿದ ವರದಿಯಲ್ಲಿ ಲೋಪವಿದೆ ಎಂದು ದೂಷಿಸಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಂಡವೊಂದನ್ನು ರಚಿಸಿ ಪುನರ್ ಪರಿಶೀಲನೆ ನಡೆಸಲಾಗಿತ್ತು. ಆದರೆ ತನಿಖಾ ತಂಡವು ಮತ್ತೆ ಸುಮಾರು 600 ಮನೆ ಕಳೆದುಕೊಂಡವರ ಹೆಸರನ್ನು ಪಟ್ಟಿಯಿಂದ ಏಕಾಏಕಿ ಕೈಬಿಟ್ಟಿದ್ದು, ಇದರಿಂದಾಗಿ ನೆರೆ ಸಂತ್ರಸ್ತರಿಗೆ ಸರ್ಕಾರದ ಪರಿಹಾರವು ಕೈ ತಪ್ಪುವಂತಾಗಿದೆ. ಆಮ್ ಆದ್ಮಿ ಪಕ್ಷದ ತಾಲೂಕು ಉಸ್ತುವಾರಿ ಗ್ರಾಮೀಣ ಮಹೇಶ್ ಮಾತನಾಡಿ, ತಾಲೂಕು ಆಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳ ಹಾಗೂ ಗ್ರಾಮ ಲೆಕ್ಕಿಗರು ನೀಡಿದ ವರದಿ ಅನ್ವಯ ಫಲಾನುಭವಿಗಳ ಪಟ್ಟಿಯಿಂದ ಕೈಬಿಟ್ಟ ಹೆಸರನ್ನು ಮತ್ತೆ ಪಟ್ಟಿಗೆ ಸೇರಿಸಿ ಬಡವರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಲಿಂಗಯ್ಯ ಯಶವಂತಪುರ, ರಮೇಶ್ ಲಂಕೆ, ಶಿವರಾಜು ಅರಸ್, ಪ್ರಕಾಶ್ ಹಾದನೂರು, ಎಎಪಿ ತಾಲೂಕು ಅಧ್ಯಕ್ಷರಾದ ಗ್ರಾಮೀಣ ಮಹೇಶ್, ದಸಂಸ ಲಕ್ಷ್ಮಣ್, ಎಂಸಿ ತಳಲು ಗ್ರಾಮ ಪಂಚಾಯಿತಿ ಸದಸ್ಯರು ಪ್ರಕಾಶ್, ವೆಂಕಟರಾಮು ಮುಳ್ಳೂರು, ಗ್ರಾಮ ಪಂಚಾಯಿತಿ ಸದಸ್ಯರು ಶಿವಚನ್ನ, ಪುಟ್ಟಸ್ವಾಮಿ, ಹಂಚಿಪುರ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್, ಹೆಗ್ಗಣೂರು ಗ್ರಾಮ ಪಂಚಾಯಿತಿ ಸದಸ್ಯರು ಲೋಕೇಶ್, ನಾಗೇಂದ್ರ, ವಿನೋದ್, ರವಿಕುಮಾರ್ ಹಾದನೂರು, ಆರ್ಸಿಬಿ ಹೋಟೆಲ್ ಮಾಲೀಕ ಬೆಟ್ಟನಾಯಕ, ಸಾಗರೇಶ್, ಶಂಕರ್, ಇಂದ್ರಕುಮಾರ್, ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 300ಕ್ಕೂ ಅಧಿಕ ನೆರೆ ಸಂತ್ರಸ್ತರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ವರದಿ ಚಂದ್ರ ಹಾದನೂರು. ಏನ್ 4 ದಿನ ಬಂದು ಡಿಸಿ ತಂಡ ಏನು ಫಲಾನುಭವಿಗಳ ಪಟ್ಟಿಲಿದ್ದದನ್ನ ಡಿಲೀಟ್ ಮಾಡಿ ಈಗ ಅವ್ರಿಗೆ ಅನ್ಯಾಯ ಆಗದ. ಆದ್ರ ಪರವಾಗಿ ಆ ವಿಚಾರದ ಪರವಾಗಿ ಸರ್ಕಾರದ ಮಟ್ಟಕ್ಕೆ ಇದು ಗಮನ ಸೆಳೀಲಿ. ನೊಂದಂತ ಅಮಾಯಕರಿಗೆ ಸೂರು ಕಟ್ಕೊಳ್ಳೋದಕ್ಕೆ ಏನೀಗ B1 B2 ಆಗಿತ್ತು ಅದನ್ನ ಮತ್ತೆ ಅವರು ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಲಿ ಅಂತ ನಾವು ಮನವಿ ಕೊಡ್ತಾ ಇದ್ದೀವಿ. ಇದನ್ನ ನೀವು ತಹಸೀಲ್ದಾರ್ ಬಂದ ತಕ್ಷಣ ಕೊಟ್ಟು ತಹಸೀಲ್ದಾರ್ ಗಮನಕ್ಕೂ ತಂದು DC ಅವ್ರ ಗಮನಕ್ಕೂ ತಂದು ಇವ್ರಿಗೆ ಬೇಗ ಇವ್ರಿಗೆ ಪರಿಹಾರ ಆಗಬೇಕು ಅಂತ ನಮ್ಮ ಇಲ್ಲಿ ಹೋರಾಟಗಾರರೆಲ್ಲ ಬೇಡಿಕೆ. ಅಂಗವಿಕಲ ಮಗ ನಾನು ಇರೋ ಸ್ವಾಮಿ, ನನಗೆ ಮಾತ್ರ ಅನ್ಯಾಯ ಮಾಡಕ್ ಹೋಗಬೇಡಿ. ನನಗೆ ನೀವು ಯಾವುದೇ ಇದರಿಂದ ನನಗೆ ನೀವು ಪರಿಶೋಧನೆ ಮಾಡಿ ನನಗೆ ಮನೆ ಕೊಡಿಸ್ಬೇಕು ಸ್ವಾಮಿ. ಯಾವಾಗ ಬಿದ್ದೋಗಿತ್ತು ನಿಮ್ದು? 2 ತಿಂಗಳಾಯ್ತು ಸ್ವಾಮಿ. 2 ತಿಂಗಳ ಅರ್ಜಿ ಹಾಕಿ ಮನೆ ಆಯ್ಕೆ ಆಗಿತ್ತಾ? ಆನ್ಲೈನ್ಗೆ ಹಾಕಿ ಕಿತ್ತಾಕಿರೋ ಸ್ವಾಮಿ. ಹಾಕಿರೋದು ಗೊತ್ತಿತ್ತು ನಿಮ್ಗೆ? ಗೊತ್ತಿತ್ತು. ಆನ್ಲೈನ್ಗೆ ಹಾಕಿ ತೆಗೆದಿರೋದು ಸ್ವಾಮಿ. ಬಿಟ್ಟಿದ್ದಾರೆ. ಈಗ ಮನೆ ವಾಸ ಮಾಡಕ್ ಮನೆ ಇತ್ತ ನಿಮ್ಗೆ? ಇಲ್ಲ ಸ್ವಾಮಿ, ಇಲ್ಲ. ನನ್ನ ಮಗ ನಾನು ಅಂಗವಿಕಲ ಮಗ ಸ್ವಾಮಿ, ಅವನಿಗೂ ರುದ್ರಾಪಿ ದುಡ್ಡು ತಕ್ಕತ್ತ ನಾನು ತಕ್ಕತ್ತೀನಿ. ನೋಡಿ, ಇಂಥ ಫಲಾನುಭವಿಗಳ ಆನ್ಲೈನ್ ಬೀದಿಲಿ ಬದುಕತ್ತರಾಗಿದೆ. ಈ ತರ ಇವ್ರಿಗೆ ಏನೋ ಜಿಲ್ಲಾಧಿಕಾರಿಗಳು ಯಾವ್ದೋ ತಂಡ ಕಳಿಸಿದ್ರಿ ಅಂದ್ರಲ್ಲ, ಆ ತಂಡನೂ ಕೂಡ ಸರಿಯಾಗಿ ಪರಿಶೀಲನೆ ಮಾಡದೆ ಅನ್ಯಾಯ. ನಾವು ಇದ್ರ ವಿರುದ್ಧ ಧ್ವನಿ ಎತ್ತೀವಿ. ಇಂಥ ಬಡ ಬಗ್ಗರಿಗೆ ಮನೆ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಮಾಡ್ತೀವಿ. ಹೇಳಮ್ಮ. ಹೌದು ಸ್ವಾಮಿ, ನಮಗ ಮಾತ್ರ ನೀವು ಅನ್ಯಾಯ ಮಾಡಕ್ ಹೋಗ್ಬೇಡಿ ಸ್ವಾಮಿ. ನಮ್ಗ ನ್ಯಾಯ ತೋರಿಸ್ಕೊಟ್ಟು ನಮ್ಗ ಮನೆ ಕೊಡಿಸ್ಬೇಕು ಸ್ವಾಮಿ. ನೀವು ನಿಮ್ಮ ಹೆಸರು? ಮುಖಾಂತರ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದೀವಿ. ಈಗ ನಾನೇನು ಹೇಳಿದ್ರು ಅದೇ ಮನವಿ ಪತ್ರವನ್ನು ಕೊಡ್ತಾ ಇದೀವಿ. ನಾವು 10ನೇ ತಾರೀಕು ತನಕ ಗಡುವನ್ನು ಕೂಡ ವಿಸ್ತಾರ ಕೊಡ್ತಾ ಇದೀವಿ ಜಿಲ್ಲಾಧಿಕಾರಿಗಳಿಗೆ. ಅಷ್ಟರೊಳಗಡೆ ಇದ್ರ ಬಗ್ಗೆ ಸೂಕ್ತವಾದಂತಹ ಕ್ರಮ ತಗೊಂಡು ಡಿಲೀಟ್ ಮಾಡಿರೋರ್ನೆಲ್ಲ ಸೇರಿಸೋದ್ರ ಮುಖಾಂತರ ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಹೇಳ್ಬೇಕಿರೋದಂದ್ರೆ
ಇಲ್ಲಿ ಅವರ ದೃಷ್ಟಿ, ಜಿಲ್ಲಾಧಿಕಾರಿಗಳ ದೃಷ್ಟಿನಲ್ಲಿ RA, VA ಮತ್ತು ಇಂಜಿನಿಯರ್ಗಳು ತಪ್ಪಾಗಿ ವರದಿ ಮಾಡಿದ್ದಾರೆ ಅನ್ನೋದು ಅವರ ಮನಸ್ಥಿತಿ ಇರಬಹುದು ಅನ್ಸುತ್ತೆ. ಒಂದು ವೇಳೆ ಅದೇ ನಿಜವಾಗಿದ್ರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು. RA, VA ಮತ್ತು ಇಂಜಿನಿಯರ್ಗಳ ವಿರುದ್ಧ ಕ್ರಮ ತಗೋಬೇಕು. ಪಾಪ ಮನೆ ಕಳ್ಕೊಂಡಿರೋ ನೆರೆ ಸಂತ್ರಸ್ತರು, ಬಡ ಜನಗಳ ಮೇಲೆ ಕ್ರಮ ತಗೊಳ್ಳ ಅಂತ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ಜಿಲ್ಲಾಧಿಕಾರಿಗಳು ನಡೆಸ್ಕೊಂಡಿದ್ದಾರೆ. 10ನೇ ತಾರೀಕು ತನಕ ಇದನ್ನೆಲ್ಲ ಏನು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅದನ್ನೆಲ್ಲ ಸರಿಪಡಿಸ್ಬೇಕು. ಇಲ್ಲಾಂದ್ರೆ 10ನೇ ತಾರೀಕಿಂದ ನಾವುಗಳು ಈ ನೆರೆ ಸಂತ್ರಸ್ತರ ಜೊತೆಗೆ ನಾವು ನಿರಂತರವಾಗಿ ಧರಣಿಯನ್ನ ನ್ಯಾಯ ಸಿಗೋ ತನಕ ಧರಣಿಯನ್ನ ಮಾಡಬೇಕು ಅಂತೇಳಿ ನಾವೆಲ್ಲರಿಗೆಲ್ಲ ಬೆಂಬಲ ಸರಗೂರು ತಾಲೂಕಿನಲ್ಲಿ ನೆರೆ ಸಂತ್ರಸ್ತರ ಒಂದು ನೊಂದ ಜೀವಗಳು ಇವತ್ತು ನಮ್ಮ ಸರಗೂರಿನಲ್ಲಿ ಒಂದು ಪೂರ್ವಭಾವಿ ಏನಿವತ್ತು ತಹಶೀಲ್ದಾರರು ಮತ್ತು DC ಆಫೀಸಿನ ತನಿಖಾ ತಂಡವನ್ನು ನೇಮಿಸಿ ಆ ತನಿಖಾ ತಂಡವು ಸರಿಯಾದ ರೀತಿ ಒಂದು ಒಳ್ಳೆಯ ವರದಿಯನ್ನು ಕೊಡದೆ ತಮ್ಮ ಇಚ್ಛೆಯಂತೆ ವರದಿಯನ್ನು ಮಾಡಿ ನಿಜವಾದ ಫಲಾನುಭವಿಗಳು ಆಯ್ಕೆಯಾಗಿದ್ದವರನ್ನು ಕೂಡ ಕೈ ಬಿಟ್ಟಿದ್ದರಿಂದ ಈಗ ನಮ್ಮ ನೊಂದವರಿಗೆಲ್ಲ ಹಾನಿಯಾಗಿರೋರೆಲ್ಲ ಇವತ್ತು ತೊಂದರೆಯಲ್ಲಿದ್ದೀವಿ. ಹಾಗಾಗಿ ಇದು ಕೇವಲ ಬರೀ ಒಂದು ಗ್ರಾಮದ ವಿಚಾರ ಅಲ್ಲ, ಇಡೀ ಸರಗೂರು ತಾಲೂಕಿನಲ್ಲಿ ಎಲ್ರಿಗೂ ಸಹ ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸಲು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, DC ಅವರು, AC ಅವರು ಮತ್ತು ತನಿಖೆ ತಂಡದವರು ಏನಿದ್ದಾರೆ ಅವರು ಮತ್ತೊಮ್ಮೆ ಇದನ್ನು ಬೇಕಾದರೆ ಅವರು ತನಿಖೆ ಮಾಡಲಿ, ಪರವಾಗಿಲ್ಲ. ನಿಜವಾದ ಫಲಾನುಭವಿಗಳೇ ಅವಕಾಶ ಆಗಬೇಕು. ಇದೇನಾದ್ರು ಅವಕಾಶ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ, ಕಾನೂನು ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಹಂಗಾಗಿ ದಯಮಾಡಿ ಇದನ್ನು ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಇವತ್ತು ತಹಶೀಲ್ದಾರ್ಗೆ ಏನಿದೆ ಒಂದು ಮನವಿಯನ್ನು ಕೊಡ್ತೀವಿ. ತದನಂತರ ನಾವು ಸೋಮವಾರದಿಂದ ನಿರಂತರ ಸತ್ಯಾಗ್ರಹವನ್ನು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ನೊಂದ ಜೀವಿಗಳಿಗೆ ಅವರು ಅನುಕೂಲ ಕೊಡಬೇಕಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀನಿ. ಪಂಚಾಯತಿ ಸದಸ್ಯರು ಏನು ಸರಗೂರು ತಾಲೂಕಲ್ಲಿ ನೆರೆ ಸಂತ್ರಸ್ತರಿಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಈಗ ಆನ್ಲೈನಲ್ಲಿ ಸರ್ಕಾರ ಕಿತ್ತಾಕಿದೆಯೋ ಆ ಒಂದು ಫಲಾನುಭವಿಗಳಿಗೆ ತನಿಖೆಯ ನೆಪದಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಇವತ್ತು ಸಾಕಷ್ಟು ಫಲಾನುಭವಿಗಳ ಜೊತೆ ಸೇರಿ ನಾವೆಲ್ಲರೂ ಮುಖಂಡರು ಕೂಡ ಮಾತನಾಡಿದಾಗ ಸಾಕಷ್ಟು ಸಾವಿರಾರು ಫಲಾನುಭವಿಗಳು ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಿಜವಾಗೂ ನಮಗೆ ಅನ್ಯಾಯ ಆಗಿದೆ. ನಿಜವಾಗಿ ಬಿದ್ದಿರುವಂಥ ಫಲಾನುಭವಿಗಳನ್ನು ಕೂಡ ಇವರು ತನಿಖೆ ನೆಪದಲ್ಲಿ ರಿಜೆಕ್ಟ್ ಮಾಡಿ ನಮಗೆ ಅನ್ಯಾಯ ಸಿಗ್ತಾ ಇದ್ದಾರೆ. ಹಾಗಾಗಿ ನ್ಯಾಯ ದೊರಕಿಸ್ಕೊಡ್ಬೇಕಾದಂಥ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ಇಲ್ಲಿ ನೆರೆದಿದ್ದಂಥ ಎಲ್ಲ ನೆರೆ ಸಂತ್ರಸ್ತರು ಅವರ ಅಭಿಪ್ರಾಯವನ್ನು ತಿಳಿಸಿದರು. ಆ ಮುಖೇನ ನಾವು ತಹಸೀಲ್ದಾರ್ಗೆ ಮನವಿಯನ್ನು ಮಾಡಿ ಇನ್ನು ಸೋಮವಾರ ತನಕ ನಾವು ತಮ್ಮ ಇಲಾಖೆಯ ಒಂದು ಏನಾಗಿದೆ ಆ ಫಲಾನುಭವಿಗಳ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ಅವ್ರಿಗೆ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ತಾವು ಸಹಕರಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಅವರಿಗೆ ಮೆಮೊರಾಂಡಮ್ ಅನ್ನು ಇವತ್ತು ನಾವು ತಹಸೀಲ್ದಾರ್ಗೆ. ಅದಾದ ನಂತರ ಸೋಮವಾರ ತನಕ ಅವರು ಮಾಹಿತಿಯನ್ನು ಕೊಡಲಿಲ್ಲ ಅಂದರೆ, ನ್ಯಾಯಯುತವಾದಂಥ ಮಾಹಿತಿಯನ್ನು ಕೊಡಲಿಲ್ಲ ಅಂದರೆ ಸೋಮವಾರದಿಂದ ನಿರಂತರವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಈ ದಿನ ನೆರೆ ಸಂತ್ರಸ್ತರು ಎಲ್ಲರೂ ಸೇರಿ ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ದೀವಿ.